ಉಪ್ಪಳ ಬೇಕೂರು ಕುಬನೂರು ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಕೋಮರಾಯ ಚಾಮುಂಡಿ ದೇವಸ್ಥಾನದ 2 ವರ್ಷಗಳ ನಡಪನ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಸೇವಾ ಕಾರ್ಯಕ್ರಮಗಳು ಇಂಚೊಗು ನಡೆತಿದೆ. ಕೇರಳ ಕಾಸರಗೋಡು ಜಿಲ್ಲೆ ಉಪ್ಪಳ ಬೇಕೂರು ಕುಬನೂರುದ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮ ಕೋಮರಾಯ ಚಾಮುಂಡಿ ದೈವಸ್ಥಾನಡು 2 ವರ್ಷಗಳ ನಡಪುದ ಶ್ರೀ ಉಳ್ಳಾಲ್ತಿ ನಾಗಬ್ರಹ್ಮೇರನ ವರ್ಷಾವಧಿ ಸೇವಾ ಉತ್ಸವ ಮಾರ್ಚ್ 14 ತಾರೀಕು ಶನಿವಾರ ಬೊಕ್ಕ 17 ತಾರೀಕು ಐತಾರ್ ನಡೆದನು. ತುಳುನಾಡದ ದೈವಾರಾಧನೆ ಬೊಕ್ಕ ನಾಗಾರಾಧನೆನು ಭಕ್ತಿ ಶ್ರದ್ಧೆಡು ಆಚರಿಸಾವನ ಸಮುದಾಯಡು ಬಾಕುಡ ಸಮುದಾಯಲ ಪ್ರಮುಖವಾದುಂಡು. ಬಾಕುಡ ಸಮುದಾಯದ ಪ್ರಮುಖವಾಯಿನ ನಾಗಾರಾಧನೆದ ವಿಶಿಷ್ಟ ಸಂಪ್ರದಾಯದ ಆಚರಣೆ ವಿಶೇಷವಾದ ಸರ್ಪಕೋಲ ಶ್ರೀ ಕ್ಷೇತ್ರಡು ಸಂಪ್ರದಾಯ ಬದ್ಧವಾದ ನಡೆತಂಡು.
ಶ್ರೀ ಕ್ಷೇತ್ರದ ಗೌರವ ಅಧ್ಯಕ್ಷರು ಗುರಿಕಾರ್ಯರು ಉಳಿದ 10 ಸಂಸ್ಥೆರು ಕಾರ್ಯಕ್ರಮದ ಮುತಾಲಿಗೆಡಿದ್ದರು.